ವರ್ಷದಿಂದಲೂ 500 ಜನ ಸ್ಟೂಡೆಂಟ್ಸ್ ಇದ್ದಾರೆ ಈ ಕಡೆ ರೂಟಿಂದ. ಏನೇ ಮಾಯಸಂದ್ರ ಈ ಕಡೆ ರೂಟಿಂದ ಬರ್ತಾರೆ, ಅವ್ರಿಗೆ ಬಸ್ ಇಲ್ಲ. ಬೆಳಗ್ಗೆ 7 ಕಾಲಿಗೆ ಕಲ್ಲೂರಿಂದ ತುಮಕೂರಿಗೆ ಬಸ್ ಇತ್ತು, ಅದು ಬರ್ತಿಲ್ಲ ಬಸ್ಸು. ಆ ಕಲ್ಲೂರಿಂದ ಹುಡುಗರು ಇಲ್ಲಿಗೆ ಬರ್ತಾರೆ. ಸೊ ಅವರಿಗೆ ಎಷ್ಟು ಗಂಟೆ ಬಸ್ ಇಲ್ಲ? 7 ಕಾಲಿಗೆ ಬಸ್ ಬಿಟ್ಟಿದ್ದಾರೆ, ಅದು ಟೈಮ್ ಸರಿಯಾಗಿ ಬರ್ತಾ ಇಲ್ಲ. 8 ಗಂಟೆ ಬಸ್ ಬಿಟ್ಟಿದ್ದಾರೆ, ಅದು ಬರ್ತಾ ಇಲ್ಲ ಸರಿಯಾಗಿ. ಇವತ್ತು ಏನಾಗಿದೆ, 7 ಕಾಲಲ್ಲ 7 ಹೋಗಿರೋ ಬಸ್ 9 ಗಂಟೆವರೆಗೂ ಬಸ್ ಇಲ್ಲ. ಇದೇ ಸಮಸ್ಯೆ ಸರ್. ಸುಮಾರು ಸ್ಟೂಡೆಂಟ್ ಸಮಸ್ಯೆ ಅಲ್ಲ, ಇಲ್ಲಿ ಪ್ಯಾಸೆಂಜರ್ ಸಮಸ್ಯೆ ಕೂಡ. ನಿನ್ನೆ ಇಬ್ರು ಹುಡುಗಿರು ಬಿದ್ರು, ಇಬ್ರು ಹುಡುಗಿರ ಮೇಲೆ ಹುಡುಗರು ಬಿದ್ರು. ಸೊ ಹುಡುಗಿಗೆ ಕೈ ಏಟಾಯ್ತು, ಮಂಡೆ ಏಟಾಯ್ತು. ಸೊ ಆಕ್ಷನ್ ನಾವೀಗ ತಗೋಬೇಕಾಗಿತ್ತು, ಅನಿವಾರ್ಯ ಬಂತು. ಹಂಗಾಗಿ ಎಲ್ಲ ಸ್ಟೂಡೆಂಟ್ಸು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಕ್ರೌಡ್ ಆಗಿದೆ. ಹೇಳೋಲೆ ಬಸ್ಸಲ್ಲಿ ಕೂಡ ಕಂಡಕ್ಟರ್ ಅಂಕಲು ಜಾಗ ಇದ್ರು. ನನ್ನ ಹೆಸರು ಶಿಲ್ಪಾ, ನಾನು ಫೈನಲ್ ಡಿಗ್ರಿ ಓದ್ತಾ ಇದ್ದೀನಿ. ಈಗ ಬಸ್ಸಲ್ಲಿ ಜಾಗ ಇದ್ರು ಕೂಡ ಕಂಡಕ್ಟರ್ ಅಂಕಲ್ ಆಗಲಿ ಡ್ರೈವರ್ ಅಂಕಲ್ ಆಗಲಿ ಯಾರು ಹತ್ತಿಸ್ಕೊಳ್ಳಲ್ಲ. ಬಸ್ನ ಸಡನ್ ಆಗಿ ಮೂವ್ ಮಾಡ್ತಾರೆ. ಎಷ್ಟು ಜನ, ನಾನು ಕೂಡ ಬಿದ್ದು ಎದ್ದು ಬಂದಿದ್ದೀನಿ. ಯಾರು ಬರ್ತಾರೆ ಸರ್ ನಮ್ಮನ್ನ ಸಮಸ್ಯೆಗಳಿಗೆಲ್ಲ? ಕಾಲೇಜ್ ಹತ್ರ ಹೋದ್ರೆ ಯಾಕೆ ಲೇಟಾಗಿ ಬಂದಿದ್ದೀರಾ ಸರ್? ಬಸ್ ಇಲ್ಲ ಸರ್. ಎಲ್ಲಕ್ಕೆ ಎಷ್ಟೊಂದು ಜನಕ್ಕೆ ಬಸ್ ಸಿಕ್ಕಿರುತ್ತೆ, ಫಸ್ಟ್ ಹೋಗಿರ್ತಾರೆ, ಅದನ್ನು ಮೆನ್ಷನ್ ಮಾಡಿ ಬೈತಾರೆ ಸರ್. ಅಷ್ಟು ಜನದ ಮುಂದೆ ನಾವು ಅವಮಾನ ಸಹಿಸ್ಕೊಬೇಕು. ಅದು ಅಲ್ಲದೆ ತುಂಬ ಕೆಟ್ಟದಾಗೂ ಬೈತಾರೆ. ಮುಂದೆ ಹೋಗಿ ಹಂಗೆ ಹಿಂಗೆ ಪ್ಯಾಸೆಂಜರ್ ಹಚ್ಚಿಸ್ಕೊಂಡ್ರೆ ಇನ್ನೂ 4-5 ಜನ ಹೋಗ್ತಾರೆ. ಅದು ಬಿಟ್ಬಿಟ್ಟು ಬಸ್ ಮೂವ್ ಆದಾಗ ಇನ್ನೂ ಮುಂದೆ ಹೋಗಿ ಅಂತ ಅಂತಾರೆ. ದನ ಕಾಯಕ್ಕೆ ಸ್ಕೂಲ್ಗೆ ಹೋಗ್ತೀರಾ, ಎಂತಕ್ಕೆ ಹೋಗ್ತೀರಾ? 1050 ರೂಪಾಯಿ ಕಟ್ ಪಾಸ್ ಮಾಡಿಸ್ಕೊಂಡಿದ್ದೀವಿ. ಯಾರು ಕೂಡ ಪ್ಯಾಸೆಂಜರ್ ಮಾತ್ರ ಬರಲಿ, 50 ಸೀಟ್ ಮೇಲೆ ನಾವು ಹತ್ಸಲ್ಲ ಅಂತಾರೆ. ಅದೇ ಆಗಲಿ, ಏನಾದ್ರು ಫಂಕ್ಷನ್ಸ್ ಇರಲಿ, ಏನಾರು ಇರಲಿ, ಜನ ಏನು ಮಾಡ್ತಾರೆ, ಬನ್ನಿ ಹತ್ಕೊಳ್ಳಿ. ಅವಾಗ ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ಸ್ ಬರಲ್ವಾ ಸರ್? ಅವಾಗ ಬರೋದೇನು ರೂಲ್ಸ್ ರೆಗ್ಯುಲೇಷನ್ ಬರಲ್ವಾ? ನಾವು ಕೇಳೋದು ಇಷ್ಟೇ ಸರ್. ಹೇಳ್ತಾರೆ, ಬಾಯಿ ಬಂದಂಗೆ ಬೈತಾರೆ ಸರ್. ಹತ್ತಕ್ಕೂ ಬಿಡಲ್ಲ ಸರ್, ಅಷ್ಟು ಮಾಡ್ತಾರೆ. ಎಷ್ಟು ಜನ ಬ್ಯಾಗ್ ಹರ್ಕೊಂಡಿದ್ದೀವಿ ನೋಡಿ ಸರ್. ಯೂನಿಫಾರ್ಮ್ ಕೂಡ ಹರ್ಕೊಂಡು ಹೋಗಿದ್ದೀವಿ ಸರ್. ನಾವು ಬ್ಯಾಗ್ ಹರ್ಕೊಂಡಿದ್ದೀವಿ, ಯೂನಿಫಾರ್ಮ್ ಹರ್ಕೊಂಡಿದ್ದೀವಿ. ಅಷ್ಟೊತ್ತಿಗೆ ಎದ್ದು ನಾವು ಕಾಲೇಜ್ಗೆ ಹೋಗೋದು 10 ಗಂಟೆಗೆ, 7:30 ಎದ್ದು ಬಂದರೆ ನಾವು ಹೋಗೋದೇ 10-11 ಗಂಟೆ. 2 ಫೀಲ್ಡ್ 3 ಫೀಲ್ಡ್ ಲಾಸ್ ಮಾಡ್ಕೊಂಡು ಹೋಗ್ತೀವಿ. ಎಷ್ಟೊಂದೆಲ್ಲ ಫೇಸ್ ಮಾಡ್ತಾ ಇದ್ದೀವಿ. ಬಸ್ ಬಿಡ್ರಿ ಅಂದರೆ ಅವ್ರಿಗೆ ಕಂಪ್ಲೇಂಟ್ ಕೊಡಿ, ಇವ್ರಿಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ. ಸಮಸ್ಯೆ ಇದ್ರೆ ಮಾತ್ರ ಬರ್ತೀರಾ ಸರ್ ಹಂಗಾರೆ? ಈ ಬಗ್ಗೆ ಯಾರ್ಯಾರಿಗೆ ನೀವು ದೂರು ಕೊಟ್ಟಿದ್ದೀರಾ? ಯಾರ್ಯಾರು ಬಂದಿದ್ದಾರೆ? ತುಮಕೂರು ಡಿಪೋ, ಗುಬ್ಬಿ ಡಿಪೋ ಎರಡಕ್ಕೂ ಕೊಟ್ಟಿದ್ದೀವಿ ಸರ್. ಡಿಪೋದಲ್ಲಿ ಹೋಗಿ ಕೇಳಿದ್ರೆ ಸರ್ ಬಸ್ ಯಾವಾಗ ಅಂದರೆ